ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಬೆಂಗಳೂರಿನ ಡಾಕ್ಟರ್ ಎಂ ಎಸ್ ಮಣಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಇದು ಮುಂದಿನ ಸವಾಲುಗಳು ಬೊಮ್ಮಾಯಿ ಅವರ ಸವಾಲುಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಸರ್. ಏನು ಹೇಳ್ತೀರಿ ಸರ್? ಇದು ಒಂದು ಮಂತ್ರಿಮಂಡಲ ರಚನೆ, ಅದು ಇನ್ನೊಂದು ಕಡೆ ಮುಂದೆ 2 ವರ್ಷದ ಆಡಳಿತದ ಬಗ್ಗೆ ಇರುವಂತಹ ಸವಾಲುಗಳು, ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಿ ಸರ್? ಸರ್, ಮೊದಲಿಗೆ ನಾನು ಬೊಮ್ಮಾಯಿ ಅವರ ಪ್ರಥಮ ನಡೆ ಏನಿತ್ತು, ಈ ಸಂಧ್ಯಾ ಸುರಕ್ಷಾ ಯೋಜನೆ, ವಿಧವಾ ವೇತನ ಹೆಚ್ಚಳ, ಇದಂತೂ ಒಂದು ಉಪಯುಕ್ತವಾದಂತಹ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಇದೊಂದು ಜನಪರವಾದಂತಹ ಹೆಜ್ಜೆ ಅವರು. ಸೊ ಇಲ್ಲಿ ನಾವು ಗಮನಿಸಬಹುದು, ಬೊಮ್ಮಾಯಿ ಅವರು ಎಲ್ಲೋ ಒಂದ್ ಕಡೆ ಈ ನೋವುಂಡ ಜನರ ಪರವಾಗಿ ಅವರು ಸ್ವಜನ ಪಕ್ಷಪಾತವಿಲ್ಲದೆ ಆಡಳಿತ ಕೊಡಬಲ್ಲರು. ಹಿಂದಿನ ಸರ್ಕಾರದಲ್ಲಿ, ಹಿಂದಿನ ಆಡಳಿತದಲ್ಲಾಗಿತ್ತು, ಅದನ್ನೆಲ್ಲ ಈಗಿನ ಇದರಲ್ಲಿ ಆ ಸವಾಲುಗಳನ್ನ ಎದುರಿಸಬಹುದು ಅಂತ ಆರಂಭಿಕ ಹೆಜ್ಜೆನ ಕಾಣಬಹುದು. ಮತ್ತೆ ಅದು ಒಂದು ಸವಾಲಾಗಿ ಕೂಡ ಅವ್ರನ್ನ ತುಂಬಾ ಕಾಡುತ್ತೆ. ಯಾಕಂತಂದ್ರೆ ನಾನು ಹಿಂದಿನ ಸರ್ಕಾರದಲ್ಲಿ ಗಮನಿಸಿದಂಗೆ ಒಬ್ಬ ಪ್ರೊಬೇಷನರಿ KAS ಅಧಿಕಾರಿ, ಅಧಿಕಾರಿನ ಜಂಟಿ ನಿರ್ದೇಶಕ ಹುದ್ದೆಗೆ ನೇಮಕ ಮಾಡಿತ್ತು. ಜಂಟಿ ನಿರ್ದೇಶಕರು ಡೈರೆಕ್ಟ್ ಆಗಿ ಈ ತೋಟಗಾರಿಕೆ ಇಲಾಖೆಯಲ್ಲಿ ಅಂತ, ಅದಕ್ಕೆ ಆ ಹುದ್ದೆಗೆ ಯೋಗ್ಯನೇ ಅಲ್ಲ. ಮತ್ತೆ ವಿಧಾನಸೌಧದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಒಬ್ಬ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಆತನ ಅಮಾನತನ್ನ ಬರೀ 1 ತಿಂಗಳಿಗೆ ಕಳಪೆ ನಿರ್ವಹಣೆಗೆ ಅಮಾನತು ಮಾಡಿದ್ರೆ 1 ತಿಂಗಳಿಗೆ ಅದನ್ನ ಹಿಂಪಡೆದಿತ್ತು. ಈ ರೀತಿ ಮತ್ತೆ ಈ ಮಠಗಳಿಗೆ ದುಡ್ಡು ಹಂಚಿರುವಂತದ್ದಾಗ್ಲಿ, ಅಥವಾ ಇತ್ತೀಚೆಗೆ ಒಂದು ವೃಂದ ಬದಲಾವಣೆ ಮಾಡಿದ್ರು ಅವರ ಜಿಲ್ಲೆಯಲ್ಲಿ. ಒಬ್ಬ ಪೇದೆನ ನೋಂದಣಿ ಇಲಾಖೆಗೆ ವೃಂದ ಬದಲಾವಣೆ ಮಾಡಿದ್ರು. ಇವೆಲ್ಲ ನೋಡಿದಾಗ ಈ ಸ್ವಜನ ಪಕ್ಷಪಾತ ಅನ್ನೋದು ಏನ್ ಬರುತ್ತೆ. ಪಾಪ ಅವರು ಯಡಿಯೂರಪ್ಪನವ್ರು ಹೇಳಿದ್ರು ನಾನು ಮಾಡಿಲ್ಲ ಅಂತ. ಆದ್ರೆ ಈಗ ಇದು ಪರಂಪರೆನೇ ಇವರು ಮುಂದುವರ್ಸಿಲ್ಲ ಅಂದ್ರೆ ಅದೊಂದು ದೊಡ್ಡ ಸವಾಲಾಗಿ ಬೊಮ್ಮಾಯಿ ಅವ್ರಿಗೆ ಕಾಡುತ್ತೆ. ಇವರು ಆರಂಭಿಕವಾಗಿ ಹೇಳಿರಂತ ಮಾತು ಏನಿದೆ, ನಾನು ದಲಿತರ ಪರ, ಹಿಂದುಳಿದವ್ರ ಪರ, ಶೋಷಿತರ ಪರ ಹೆಜ್ಜೆ ಇಡ್ತೀನಿ ಅಂತ ಅವ್ರ ಭಾವನೆ ಇರ್ಬೋದು, ಅದು ಅವ್ರ ತಂದೆಯಿಂದ ಬಂದಿರಂತ ಬಳುವಳಿ ಇರ್ಬೋದು, ಅಥವಾ ಜನತಾ ಪರಿವಾರದಿಂದ ಬಂದಿರಂತ ಒಂದು ಗುಣನೂ ಇರ್ಬೋದು. ಆದ್ರೆ ಈ ಸ್ವಜನ ಪಕ್ಷಪಾತನ ಬಿತ್ತನೆ ಆಗಿ ಚೆನ್ನಾಗಿ ಅದು ಬೆಳೆದು ಬಿಟ್ಟಿದೆ. ಆ ಸವಾಲನ್ನು ಎದುರಿಸಂತ ಅವ್ರ ಮುಂದೆ ಇರಂತ ದೊಡ್ಡ ಸವಾಲು ಅಂತ ಅನ್ಕೊಂಡಿದ್ದೀನಿ. ಅದನ್ನೇ ಅಪೇಕ್ಷೆ ಮಾಡಂತ, ಹಿಂದಿನ ಸರ್ಕಾರದ ನಡೆನೇ ಅಪೇಕ್ಷೆ ಮಾಡಂತ ಬಹು ಜನಗಳು ಕಾದಿರ್ತಾರೆ. ಅದು ಮಠ ಮಾನ್ಯಗಳಾಗ್ಬೋದು, ಕಾರ್ಯಾಂಗದ ಅಧಿಕಾರಿ ವರ್ಗ ಆಗ್ಬೋದು, ಶಾಸಕಾಂಗದವರು ಆಗ್ಬೋದು, ಬೇರೆ ಬೇರೆಯವರು ಆಗ್ಬೋದು. ಮತ್ತೆ ಅದೇ ರೀತಿ KIDBಗೆ ಒಬ್ಬ ತಾಂತ್ರಿಕ ಸಲಹೆಗಾರನ್ನು ಕೂಡ ನೇಮಕ ಮಾಡಿದ್ರು. ಒಬ್ಬ ನಿವೃತ್ತ ಅಧಿಕಾರಿಗೆ ಹುದ್ದೆ ಕೊಡೋದಕ್ಕೋಸ್ಕರ, ಒಬ್ಬ ರಿಟೈರ್ಡ್ ಇವ್ರಿಗೆ ಹುದ್ದೆ ಕೊಡೋಕ್ಕೋಸ್ಕರ ತಾಂತ್ರಿಕ ಸಲಹೆಗಾರ ಅಂತ ಹುದ್ದೆ ಸೃಷ್ಟಿ ಮಾಡಿ ಅವ್ರಿಗೆ ಒಂದು ಇದು ಮಾಡಿಕೊಟ್ಟಿದ್ರಲ್ಲಿ. ಒಂದು LED ಬಲ್ಬ್ 52,000 ರೂಪಾಯಿ ಬಿಲ್ ಕೂಡ ಮಾಡಿದ್ದಾರೆ. ಈ ತರದ್ದೆಲ್ಲ ಇದೆ. ಇದು ಒಂದು ಸ್ವಜನ ಪಕ್ಷಪಾತ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸುಗ್ರೀವಾಜ್ಞೆಗಳ ಏನು ಹೊರಡ್ತಿದೆ ಹಿಂದಿನ ಸರ್ಕಾರದಲ್ಲಿ, ಅದು ಬಹು ದೊಡ್ಡ ಕಡತನೇ ಕಾದಿದೆ ಅವರು. ಅದೆಲ್ಲ ಈಗ ಕಾನೂನಾಗಿ ಅಂಗೀಕಾರ ಆಗ್ಬೇಕಾಗಿತ್ತು. ಬಹುಶಃ ದೇಶದಲ್ಲಿ ಕರ್ನಾಟಕದೇ ಮೊದಲ ಸ್ಥಾನದಲ್ಲಿದೆ. 55 ಮಸೂದೆ ಅಂಗೀಕಾರ ಆಗಿದೆ. ಇನ್ನು ಅತಿ ಹೆಚ್ಚಾಗಿ ಕಾದಿದವೆ. ಈಗ 2020ರಲ್ಲಿ ಗರಿಷ್ಠ ಸುಗ್ರೀವಾಜ್ಞೆ ಹೊರಡಿಸಿರುವಂತದ್ದೇ ಕರ್ನಾಟಕ ನಂಬರ್ 2 ಸ್ಥಾನದಲ್ಲಿ ಇದೆ. ಸುಗ್ರೀವಾಜ್ಞೆಯಲ್ಲಿ ಕೇರಳ ನಂಬರ್ 1 ಆದ್ರೆ ನಂಬರ್ 2. ಇದನ್ನ ಮಾಡಂತದ್ದು ಅವ್ರಿಗೆ ದೊಡ್ಡ ಸವಾಲಿದೆ. ಯಾಕಂದ್ರೆ ವಿರೋಧ ಪಕ್ಷಗಳು ಅಷ್ಟು ಸುಲಭವಾಗಿ ಇವರ ಹೊರಡಿಸಿರಂತ ಎಲ್ಲಾ ಸುಗ್ರೀವಾಜ್ಞೆಗಳಿಗೆ ಬಹುಮತ ಸಿಕ್ಕೋದು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಭಿನ್ನಮತ ಕೂಡ ಹೆಚ್ಚಾಗಿದೆ. ಈಗ ಸಂಪುಟ ಪುನರ್ರಚನೆಯಿಂದನೇ ಅವ್ರದ್ದು ಇನ್ನೊಂದು ರೀತಿ ಸವಾಲು ಆರಂಭ ಆಗುತ್ತೆ. ಹೌದು ಹೌದು, ಸಂಪುಟ ಹೊಸದಾಗಿ ಸಂಪುಟ ರಚನೆ ಇರಂತದ್ದೇ ಒಂದು ಇಂಥ ದರಿ ತಪ್ಪುಲಿ ಅಂತಿದೆ. ಈ ಕಡೆ ಭಿನ್ನಮತೀಯರು ಒಂದು ಕಡೆ, ಇವ್ರನ್ನ ಮುಖ್ಯಮಂತ್ರಿ ಮಾಡಿರಂತ ಒಂದು ಶಕ್ತಿ ವರ್ಗ ಒಂದು ಕಡೆ ಇದೆ. ಈ ಎರಡರನ್ನ ಇವರು ಒಟ್ಟಾಗಿ ತಗೊಂಡೋಗಿ ತಂತಿ ಮೇಲೆ ನಡಿಗೆ ಮಾಡ್ಬೇಕಾಗಿತ್ತು. ತಂತಿಯ ಮೇಲೆ ನಡಿಗೆ ಅಂತಿಮವಾಗಿ
ತಂತಿಯ ಮೇಲಿನ ನಡಿಗೆ ಅದು. ಅದು ತುಂಬಾ ಕಷ್ಟದ ಒಂದು ಇದನ್ನ ಅವರು ಎದುರಿಸಂತ ಒಂದು ಸನ್ನಿವೇಶ ಇವತ್ತಿದೆ. ಅದ್ರ ಜೊತೆಯಲ್ಲಿ ಇವತ್ತು ಬಾಕಿ ಉಳಿದಿರಂತ ಬಿಲ್ಗಳು 108 ಸಿಬ್ಬಂದಿಗೂ ಇನ್ನ ವೇತನ ಇಲ್ಲ ಅಂತ ಅವ್ರದ್ದು ಗಲಾಟೆ ಇದೆ. 3 ತಿಂಗಳಿಂದ ಕೊಟ್ಟಿಲ್ಲ, 2 ತಿಂಗಳಿಂದ ಕೊಟ್ಟಿಲ್ಲ, ವಿಶೇಷ ಭತ್ಯೆ ಕಟ್ ಮಾಡಿದ್ದಾರೆ. 3330 ಸಿಬ್ಬಂದಿ ಕಷ್ಟ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಗುತ್ತಿಗೆದಾರರು ಬಿಲ್ ಕೊಟ್ಟಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೋಂಕು ನಿವಾರಕ ಸಿಂಪರಣೆ ಹೊಡ್ತಿರೋಂಥವ್ರು ಅವರೆಲ್ಲ ಕೋವಿಡ್ ನಿಯಂತ್ರಣದಲ್ಲಿ. ಆಮೇಲೆ ಕೊರೋನಾ ಸಂತ್ರಸ್ತರ ಕುಟುಂಬಕ್ಕೆ ನೆರವು ಬಂದಿಲ್ಲ, ವಿಳಂಬ ಆಗ್ತಾ ಇದೆ ಅಂತ ಅವರು ಬೇರೆ ಗಲಾಟೆ ಮಾಡ್ತಾ ಇದ್ದಾರೆ. ಮತ್ತೆ ಈ KSRTC ಅವ್ರದ್ದು ಬೇಡಿಕೆ, ಒಬ್ಬ ಕಂಡಕ್ಟರ್ ವೇತನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕಿಡ್ನಿನೇ ಮಾರಾಟಕ್ಕೆ ಇಟ್ಟಿದ್ದ ಕುಷ್ಟಗಿಯಲ್ಲಿ ಹನುಮಂತ ಅಂತ. ಮತ್ತೆ ಈ ಪಾಲಿಕೆ ನೌಕರರು ಅವರು ಕೊರೋನಾ ಬಂದು ತೀರೋದಾಗ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರು ಪ್ರತಿಭಟನೆ ಒಂದ್ ಕಡೆ ನಡೆಸಿದ್ದಾರೆ. ಈ ರೀತಿ ಸಾಕಷ್ಟು ಸರಮಾಲೆಗಳಿದೆ. ಅವರು ವೈದ್ಯನೇ ಕೂಡ ESI ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯ ಆತನಿಗೆ ಬೆಡ್ ಸಿಗದೆ ಸತ್ತಿರಂತ ಪ್ರಕರಣ ಕೂಡ ಇದೆ. ಇದು ಈ ಕಡೆ ಬಿಲ್ಗಳು ಈ ಆಶಾ ಕಾರ್ಯಕರ್ತರಿಗೆ ಕೊಡ್ಬೇಕಾಗಿರೋಂಥದ್ದು, ಮತ್ತೆ ಈ ಖಾಸಗಿ ಶಾಲೆ ಶಿಕ್ಷಕರಿಗೆ ಒಂದು ಪ್ಯಾಕೇಜ್ ಕೊಟ್ರು, ಅದು ಇದುವರೆಗೂ ಯಾರಿಗೂ ಒಬ್ರಿಗೂ ₹1 ದುಡ್ಡೋದಂಗಿಲ್ಲ. ಒಂದು ಕಡೆ ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ. ಆ ಅಪೌಷ್ಟಿಕತೆ ನಿವಾರಣೆ ಆಗಿಲ್ಲ ಅಂತಂದ್ರೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಈ ಕೊರೋನಾ 3ನೇ ಅಲೆಯಲ್ಲಿ ಜೀವ ಕಳ್ಕೊಳ್ಳುವಂತ ಸಂಭವಗಳಿದ್ದಾವೆ. ಇನ್ನೊಂದ್ ಕಡೆ ನಿರಾಶ್ರಿತರು ವಸತಿಹೀನರ ಸಮಸ್ಯೆ ಇದೆ. ಇನ್ನೊಂದು ಕಡೆ ನೆರೆ, ನಮ್ಮ ದೇಶದಲ್ಲಿ ಈಗ ಎದುರಾಗಿರುವಂತ ನೆರೆ ಮಳೆ, ನೆರೆಗೆ ಬರ್ತೀನಿ. ವಸತಿಹೀನರು ತುಂಬಾ ಜನ ಇದ್ದಾರೆ ನಮ್ಮ ದೇಶದಲ್ಲಿ. KR ಮಾರುಕಟ್ಟೆ ಫ್ಲೈಓವರ್ ಕೆಳಗಡೆ ಮಲಗೋದಕ್ಕೆ ಜಗಳ ಆಗಿನೇ ಅಲ್ಲಿ ಕೂಲಿ ಮಾಡಂತ ಜನ ಕೊಂದಾಕೊಂಡಿದ್ರು. ನನ್ನ ಜಾಗದಲ್ಲಿ ನೀನ್ ಮಲಗಿದ್ಯಾ ಅಂತ. ಫ್ಲೈಓವರ್ ಕೆಳಗಡೆ ಸರ್ಕಾರಿ ಜಾಗ, ರಸ್ತೆ, ಈ ತರ ವಸತಿಹೀನರನ್ನ ಕೂಡ ಇವರು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಇವೆಲ್ಲ ಸವಾಲುಗಳೇ. ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಇವೆಲ್ಲ ಸವಾಲುಗಳೇ. ಮತ್ತೆ ಇದರಲ್ಲಿ ಶಾಲೆ ಆರಂಭ ಆಗದೆ ಮಕ್ಕಳು ಈಗಾಗಲೇ ಕಲಿಕೆಯಿಂದ ಹಿಂದುಳಿದು ಬಿಟ್ಟಿದ್ದಾರೆ. ಖಂಡಿತ ಇದು ತುಂಬಾ ದೊಡ್ಡ ದುಷ್ಪರಿಣಾಮ ಬೀರುತ್ತೆ. ಕಲಿಕೆ ಅನ್ನಂತ ಪರಿಕಲ್ಪನೆನೇ ಹೋಗ್ತಾ ಇದೆ ಈಗ. ಖಂಡಿತ ಆನ್ಲೈನ್ ಇಂದ ಆಗಂತ ದುಷ್ಪರಿಣಾಮ. ಶಾಲೆಗಳನ್ನು ಪುನರಾರಂಭಿಸುವ ನಿಟ್ಟಿನಲ್ಲಿ ತುರ್ತಾಗಿ ಗಮನ ಹರಿಸಬೇಕಾದಂತ ಸರ್ಕಾರ ಸೂಕ್ತವಾದ ತೀರ್ಮಾನ ತಗೊಂಡಿಲ್ಲ. ಒಂದು ಈ ಕಡೆ ಚಿತ್ರಮಂದಿರಗಳಿಗೆ ಇವರು ಟ್ಯಾಕ್ಸ್ ಫ್ರೀ ಕೊಡ್ತಾರೆ, ಈ ಕಡೆ ಶಾಲೆಗಳಿಗೆ ಶಾಲಾ ಕಟ್ಟಡಗಳಿಗೆ ಈ ಕಮರ್ಷಿಯಲ್ ಟ್ಯಾಕ್ಸ್ ಆಗ್ತಾ ಇದೆ. ಸೊ ಇದು ಎಲ್ಲಾನು ಮುಖ್ಯಮಂತ್ರಿ ಆದಂತವ್ರು ಎದುರಿಸಬೇಕಾಗಿರೋಂತ ಸವಾಲು. ಇದ್ರ ಜೊತೆಯಲ್ಲಿ GST ಪಾಲು, ಕೇಂದ್ರದಿಂದ ತರಂತ ಪಾಲು ಏನು, ಅದನ್ನ ತರಂತದ್ದು ಒಂದು ಕಡೆ ವಿರೋಧ ಪಕ್ಷಗಳು ಜಗ್ತಾ ಇದ್ದಾವೆ ಈಗಾಗಲೇ. ಮುಖ್ಯಮಂತ್ರಿಗಳೇ GST ಪಾಲು ತನ್ನಿ ನಮ್ಮ ರಾಜ್ಯಕ್ಕೆ ಅಂತ. ಅದು ನೆನೆಗುದಿಯಲ್ಲಿದೆ. ಅದನ್ನ ತರಂತದ್ದು ಕೇಂದ್ರ ಸರ್ಕಾರ ಜೊತೆ ನಿಷ್ಠುರವಾಗಿ ನಡ್ಕೊಂಡು ತರಂತದ್ದು ಒಂದು ಕಡೆ ಇದೆ. ಇನ್ನೊಂದು ಕಡೆ ನೆರೆಗೆ ಪರಿಹಾರ ತರಂತದ್ದು. ಈ ನಮ್ಮ GST ಪಾಲೇ ಕೊಡದೇ ಇರೋರ ಹತ್ರ ಈ ನೆರೆಗೆ ಯಾವ ರೀತಿ ಪರಿಹಾರ ತರಬಲ್ತು? ನೆರೆಗೆ ಪರಿಹಾರ ತರೋದಕ್ಕೆ ಯಾವ ರೀತಿ ಈ ಸರ್ವ ಪಕ್ಷ ನಿಯೋಗನ ತಗೊಂಡೋಗ್ತಾರ, ಅಥವಾ ಬರೀ ಅವರ ಪಕ್ಷದವ್ರದ್ದೇ ನಿಯೋಗ ತಗೊಂಡೋಗ್ತಾರ, ಅಥವಾ ಲೋಕಸಭಾ ಸದಸ್ಯರು ನಿಯೋಗ ತಗೊಂಡೋಗ್ತಾರ? ಇನ್ನು ಯಾವ್ದವರಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಇದ್ರ ಜೊತೆಯಲ್ಲಿ ಆಸ್ಪತ್ರೆಗಳಿಗೆ ಕೊಡ್ಬೇಕಾಗಿರೋಂಥದ್ದು, ಬಿಡುಗಡೆ ಮಾಡಿರೋಂತ ದುಡ್ಡು, ಅದ್ರ ಬಗ್ಗೆನೂ ತುಂಬಾ ದೊಡ್ಡ ಭ್ರಷ್ಟಾಚಾರದ ಇದು ಹಿಂದಿನ ಸರ್ಕಾರದಲ್ಲಿ ಎದ್ದಿತ್ತು. ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಮತ್ತೆ ಸರ್ಕಾರದ ಗೋಮಾಳ ಜಮೀನುಗಳನ್ನ 37 ಎಕರೆ 40 ಎಕರೆ ಮಂಜೂರು ಮಾಡಿರೋಂಥದ್ದು, ಅದಕ್ಕೆ ಖಾತೆ ಮಾಡ್ಕೊಟ್ಟಿರೋಂತ ಪ್ರಕರಣಗಳು, ಮತ್ತೆ ಆಕೆ ಜಿಂಬುಗಳ ಖರೀದಿ ಮಾಡಿರೋಂತ ಪ್ರಕರಣ, ಮತ್ತೆ ಆಕೆ ಬ್ಲಾಕಿಂಗ್ ಪ್ರಕರಣ, ಒಬ್ಬ ಶಾಸಕಿ ಕುಂದಗೋಳ ಶಾಸಕಿ ಅವರ ತಾಯಿಗೆ ಬೆಡ್ ಕೊಡಿಸಕ್ಕಾಗದೆ ಹತ್ತಿರಂತ ಪ್ರಕರಣ ಇದೆ 2ನೇ ಅಲೆ ಸಂದರ್ಭದಲ್ಲಿ. 3ನೇ ಅಲೆ ಇನ್ನೊಂದ್ ಅವ್ರಿಗೆ ದೊಡ್ಡ ಇದು ಕಂಟಕ ಕಾದಿದೆ ರಾಜ್ಯಕ್ಕೆ, ನಮ್ಗೆ ತುಂಬಾ ಬಹುದೊಡ್ಡ ಕಂಟಕ ಅದು. ಅದನ್ನ ಯಾವ ರೀತಿ ಎದುರಿಸ್ತಾರೆ? ಅದಕ್ಕೆ ಬೇಕಾದಂತಹ ಪೂರ್ವಭಾವಿ ಕ್ರಮಗಳನ್ನ ಜರುಗಿಸೋದಕ್ಕೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಸವಲತ್ತುಗಳಿದೆ? ನಮ್ಮಲ್ಲಿರಂತ ಆಸ್ಪತ್ರೆಗಳ ಸಂಖ್ಯೆ, ವೈದ್ಯರ ಸಂಖ್ಯೆ
ಇದ್ರ ಅವ್ರನ್ನ ಸರ್ಕಾರಿ ವೈದ್ಯರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂತಾರೆ, ಖಾಸಗಿ ವೈದ್ಯರನ್ನ ಯಾವ ರೀತಿ ತಗೊಂತಾರೆ, ಅಲ್ಲಿರಂತ ಲಾಬಿಗಳನ್ನ ಮೆಡಿಕಲ್ ಮಾಫಿಯಾಗಳನ್ನೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ, ಅದಕ್ ಬೇಕಾದಂತ ತಜ್ಞರನ್ನ ಯಾವ ರೀತಿ ಉಪಯೋಗಿಸ್ಕೊಂತಾರೆ, ಇವೆಲ್ಲ ಸವಾಲುಗಳಿದೆ. ದೊಡ್ಡ ಸವಾಲಿದೆ ಸರ್, ಭಾರಿ ದೊಡ್ಡ ಸವಾಲುಗಳ ಪಟ್ಟಿಯನ್ನೇ ನೀವು ಮುಂದೆ ಇಟ್ಟಿದ್ದೀರಿ. ಭಾರಿ ದೊಡ್ಡ, ತುಂಬಾ ದೊಡ್ಡದಿದೆ. ಇವತ್ತು ಒಂದು ಲಸಿಕೆ ಬೇಕು ಅಂತಂದ್ರೆ ಲಸಿಕೆ ನಮ್ಮ ಮುಂದೆ ಇಲ್ಲ. 24 ದಿನದಲ್ಲಿ ಕೊಡಂತ ಲಸಿಕೆನ 80 ದಿನಗಳಿಗೆ ಹೆಚ್ಚಲಾಗಿದೆ. 80 ದಿನ ಆದ್ರೂ ಕೂಡ ಸಿಗದೇ ಇರೋಂತ ಸ್ಥಿತಿನೂ ಕೂಡ ಇದೆ. ಇವತ್ತು ರಷ್ಯಾದಿಂದ ಬಂದಿರೋಂಥದ್ದು ಸ್ಪುಟ್ನಿಕ್ ಲಸಿಕೆಯಿಂದ ಸ್ವಲ್ಪ ಜನರ ಈ ಅಭಾವ ಕಡಿಮೆ ಆಗಿದೆ ಹೊರತು ನಮ್ಮ ಲಸಿಕೆ 80 ದಿನಕ್ಕೆ ಅನ್ನೋ ಕಾರಣಕ್ಕೆ ಅದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಫೈಸರ್ ಅಂತ ಲಸಿಕೆಗೆ ಈಗ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ, ಅದು ಬರಂತ ಸಂಭವ ಇದೆ. ಈ ಲಸಿಕೆದು ಒಂದು ತರ ಸಮಸ್ಯೆ ಇದೆ. ಸ್ಯಾನಿಟೈಸರ್, ಮಾಸ್ಕ್, ಮತ್ತೆ ಈ ಸಂದರ್ಭದಲ್ಲಿ ನಡೆದಿರಂತ ಇದ್ರ ಜೊತೆಗೆ ಮೀಸಲಾತಿ, ಒಳ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು ಈ SC/ST ಸಮುದಾಯಗಳಲ್ಲಿದೆ. ST ಸಮುದಾಯದಲ್ಲಿ ಈ ಮೀಸಲು ಪ್ರಮಾಣನ ಹೆಚ್ಚಳ ಮಾಡಬೇಕು ಅನ್ನೋಂಥದ್ದು ವಾಲ್ಮೀಕಿ ಸಮುದಾಯದ ಆಗ್ರಹ ಇದೆ. ಕುರುಬ ಸಮುದಾಯ STಗೆ ಸೇರ್ಬೇಕು ಅಂತ ಆಗ್ರಹ ಇದೆ. ಲಿಂಗಾಯತರದು ಪಂಚಮಶಾಲಿ ಲಿಂಗಾಯತರದು ಕೂಡ ಇದೆ. ಸಮುದಾಯ 2A ಸೇರ್ಬೇಕಂತ ಅವ್ರದ್ದು ಆಗ್ರಹ ಇದೆ. ಇತ್ತ ಬಳಿಜಿಗ ಸಮುದಾಯ 2A ಒಳಗಡೆಗೆ ಸಂಪೂರ್ಣವಾಗಿ ಇನ್ನೂ ಆಗಿಲ್ಲ, ನಮ್ದು ಇನ್ನ ಇದು ಮಾಡಿ ಅಂತ ಅವರು ಕೋರ್ಟ್ ಅಲ್ಲಿ ಪ್ರಕರಣ ಇರೋದ್ರಿಂದ ತೆರವುಗೊಳಿಸಿ ಅಂತ ಅವ್ರು ಕುಂತಿದ್ದಾರೆ. ಇದು ಎಲ್ಲ ಸಮಸ್ಯೆಗಳನ್ನ ಯಾವ ರೀತಿ, ಅದ್ರ ಜೊತೆಯಲ್ಲಿ CD ಪ್ರಕರಣಗಳಿದಾವೆ, ಡ್ರಗ್ಸ್ ಪ್ರಕರಣ ಹಾಗೆ ಉಳಿದಿದೆ, ಖಂಡಿತ ಅದು ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಇಂಥ CD ಪ್ರಕರಣನೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಎಲ್ಲ ನೆನೆಗುದಿಯಲ್ಲಿ ಅವರು ಸುತ್ತ ಒಂದು ತರ ಮುಳ್ಳುಗಳಾಗಿ ಕಾದಿದ್ದಾವೆ ಅವರು. ಇದರಿಂದ ಹೊರಬರಲಿ ಅನ್ನೋದೇ ನನ್ನ ಆಶಯ ಕೂಡ. ಈ ರಾಜ್ಯ ಆಳಂತವ್ರು ನಮ್ಮ ಪ್ರತಿನಿಧಿ ಆಚೆ ಬರಬೇಕು. ಅದಕ್ಕೆ ಬೇಕಾದಂತ ಎಲ್ಲ ರೀತಿ ತಜ್ಞರು ಏನಿದ್ದಾರೆ ಅಥವಾ ಅವರ ಸಲಹೆಗಾರರು ಏನಿದ್ದಾರೆ ಅವರಿಂದ ತಗೊಂಡು ಇದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಅವರ ಇನ್ನು ಆ ಸಂಘಟನೆಗಳದ್ದು ಇದ್ದಿಲ್ಲ. ಅದು ಹಿಂದೂ ಸಂಘಟನೆಗಳಾಗ್ಬೋದು, ಹಿಂದೂಯೇತರ ಸಂಘಟನೆಗಳಾಗ್ಬೋದು, ಕನ್ನಡ ಪರ ಸಂಘಟನೆಗಳಾಗ್ಬೋದು, ಅಥವಾ ಬೇರೆ ಬೇರೆ ಸಂಘಟನೆಗಳು, ಅಂಗನವಾಡಿ ಅವ್ರದ್ದು ಬೇಡಿಕೆ ಇದೆ.